ಸ್ವಾತಂತ್ರ್ಯ ಹೋರಾಟಗಾರ ಉತ್ತರ ಮಲಬಾರಿನಲ್ಲಿ ಕಮ್ಯುನಿಸ್ಟ್ ಪಕ್ಷ ಕಟ್ಟಿ ಬೆಳೆಸುವಲ್ಲಿ ಸುಪ್ರಧಾನ ಪಾತ್ರ ನಿರ್ವಹಿಸಿದ ಮಾಜಿ ರಾಜ್ಯಸಭಾ ಸದಸ್ಯ, ಕೇರಳದ ಮಾಜಿ ಸಚಿವ, ಮಾಜಿ ಶಾಸಕ ಹಾಗೂ ಪ್ರತ್ಯೇಕವಾಗಿ ತುಳುನಾಡಿನ ಹೆಮ್ಮೆಯ ಮೌಲ್ಯಾಧಾರಿತ ರಾಜಕೀಯ ಸಿದ್ಧಾಂತವನ್ನು ನಿಸ್ವಾರ್ಥತೆಯಿಂದ ಸಾಮಾಜಿಕ ರಂಗದಲ್ಲಿ ಅಳವಡಿಸಿಕೊಂಡ ಡಾಕ್ಟರ್ ಎ ಸುಬ್ಬರಾವ್ ಅವರ ಜನ್ಮ ಶತಾಬ್ದಿ ಆಚರಣೆಯ ಸಮಾರೋಪ ಸಮ್ಮೇಳನ ಹೊಸಂಗಡಿಯಲ್ಲಿ ಸಂಭ್ರಮದೊಂದಿಗೆ ನೆರವೇರಿತು. ಸಿಪಿಐ ದೇಶೀಯ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಸಂಸತ್ ಸದಸ್ಯ ಪನ್ಯನ್ ರವೀಂದ್ರನ್ ಸಮ್ಮೇಳನವನ್ನು ಉದ್ಘಾಟಿಸಿದರು. ಕೇರಳ ಕಂದಾಯ ಸಚಿವ ಇ ಚಂದ್ರಶೇಖರ್ ಹಾಗೂ ಸಿಪಿಐ ರಾಜ್ಯ ನಿಯಂತ್ರಕ ಸಮಿತಿ ಅಧ್ಯಕ್ಷ ಸಿಪಿ ಮುರಳಿ ಸುಬ್ಬರಾವ್ ಅವರ ಬಗ್ಗೆ ಉಪನ್ಯಾಸವನ್ನ ನೀಡಿದರು. ಈ ಸಂದರ್ಭ ಡಾಕ್ಟರ್ ಬನಾರಿ ಅವರು ರಚಿಸಿದ ಶತಮಾನ ಶ್ರದ್ಧಾಂಜಲಿ ಎಂಬ ಕವಿತೆ ಬಿಡುಗಡೆ ಹಾಗೂ ಬನಾರಿ ಅವರೇ ಸ್ವತಃ ಕವಿತೆಯನ್ನ ವಾಚಿಸಿದರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಬೇವಿನ ಕೊಪ್ಪದ ನಿತ್ಯಾನಂದ ಧ್ಯಾನ ಮಂದಿರದ ಶ್ರೀ ಶ್ರೀ ವಿಜಯಾನಂದ ಸ್ವಾಮೀಜಿ ಸುಬ್ಬರಾವ್ ಅವರ ಜೀವನ ರೀತಿಯ ಅಪೂರ್ವ ಘಟನೆಗಳನ್ನು ಸ್ಮರಿಸಿ ಮಾತನಾಡಿದರು. ಮಂಜೇಶ್ವರದ ಕೇಶವೈಢ್ಯ ಅವರಿಗೆ ಸನ್ಮಾನ ಹಾಗೂ ಅವರ ತಂಡಕ್ಕೆ ಗೌರವಾರ್ಪಣೆ ನಡೆಯಿತು. ಬಳಿಕ ಇಂಚರ ತಂಡದ ಸಂಗೀತ ಸಂಧ್ಯಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ವೇದಿಕೆಯಲ್ಲಿ ನೇತಾರರಾದ ಗೋವಿಂದನ್ ಪಳ್ಳಿಕಾಪೇಲ್, ಟಿ ಕೃಷ್ಣನ್ ಬಂಗಳಂ, ಪಿ ಕುഞ്ഞಕೃಷ್ಣನ್, ಕೆವಿ ಕೃಷ್ಣನ್, ಭಾರ್ಗವಿ വിജയകുമാർ ಮೊದಲಾದವರು ಮುಖ್ಯ ಅತಿಥಿಗಳಾಗಿ പാൽಗೊಂಡರು. നമ്മുടെ എം ജി എന്ന് പറഞ്ഞ ഇപ്പൊ നിങ്ങൾ നമ്മുടെ നാട്ടിലെ സ്ഥിതി എന്താ നിങ്ങളൊന്ന് ആലോചിച്ച് നോക്ക്. പലപ്പോഴും കലികാലം വന്നെന്ന് തോന്നിപ്പോവും. കലികാലം എന്ന് പറയുന്നത് നിങ്ങള് കൃതയുഗം, ത്രേതായുഗം, ദ്വാപരയുഗം, കലിയുഗം എന്നാ. ഇത് കലിയുഗം എന്നുള്ള കാര്യം ഉറപ്പാണ്. കാരണം കളിയുടെ കലിയില്ലേ. എന്താ കളിക്കുന്നത്? നമ്മുടെ രാജ്യത്തിന് ഭരണഘടനയില്ലേ? ഉണ്ട്. ഭരണഘടന എല്ലാവർക്കും ബാധകല്ലേ? അതെ. എല്ലാവരും ഒരുപോലല്ലേ? അതെ. എല്ലാ മതക്കാർക്കും ജീവിച്ചൂടെ? ജീവിക്കാം. എല്ലാ മതവും ഒരുപോലെ നിൽക്കുന്നല്ലേ ഈ നാട്? അതെ. ഭരണഘടന ഉറപ്പു നൽകുന്നില്ലേ? ഉണ്ട്. എന്താ പറയുന്നത്? മതനിരപേക്ഷത. ഭരിക്കുന്നവർക്ക് എന്താ പറയുന്നത്? എല്ലാം. പിന്നെന്താ? നമ്മൾ പറയുന്നത് കേട്ടാ മതി. നമ്മളെ മതം രാജ്യത്തിന്റെ മതമാണ്. ഏത് ഭരണഘടന പറഞ്ഞു? ഭരണഘടന എല്ലാവർക്കും ഭരണത്തിന് ജീവൻ കൊടുക്കാൻ തീയായി മുന്നോട്ട് വന്ന ലക്ഷക്കണക്കിന് മനുഷ്യർ